ಚಿತ್ರಾಪುರದಲ್ಲಿ ಕಡಲ್ಕೊರೆತ ತೀವ್ರವಾಗಿರುವಂತಹ ಪ್ರದೇಶಕ್ಕೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಭೇಟಿ ನೀಡಿದರು। ಈ ಸಂದರ್ಭ ಪಣಂಬೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ಮಾಧವ ಸುವರ್ಣ ಹಾಗೂ ಪದಾಧಿಕಾರಿಗಳ ಜೊತೆಗೆ ಕಾಮಗಾರಿ ಕುರಿತಂತೆ ಚರ್ಚೆಯನ್ನು ನಡೆಸಿದರು। ಕೊರೆತ ತಡೆಗೆ ಆವರಣ ಗೋಡೆ ನಿರ್ಮಾಣ ಮತ್ತು ತಾತ್ಕಾಲಿಕವಾಗಿ ಹೊಯ್ಗೆ ಚೀಲವನ್ನು ಇಡೋದಕ್ಕೆ 10 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತೆ। ಕಾಮಗಾರಿ ಶನಿವಾರದಿಂದ ಆರಂಭವಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಶಾಸಕರು ಕೊಟ್ಟರು। ಆವರಣ ಗೋಡೆಯನ್ನ ವೈಯಕ್ತಿಕ ನಿಧಿಯಿಂದ ಭರಿಸೋದಾಗಿ ಹೇಳಿದ್ರು। ಚಿತ್ರಾಪುರ ಬಳಿ ಕಡಲ್ಕೊರೆತ ತಡೆಗೆ 1.6 ಮತ್ತು ಮೀನಕಳ್ಳಿಯ ಬಳಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ನಡೆಸಲು ಬಂದರು ಮತ್ತು ಮೀನುಗಾರಿಕಾ ಇಲಾಖೆಯಿಂದ ಅನುಮೋದನೆ ದೊರೆತಿದೆ। ಈ ಅನುದಾನ ಪೂರ್ಣ ಕಾಮಗಾರಿಗೆ ಸಾಕಾಗೋದಿಲ್ಲ। 250 ಕೋಟಿ ರೂಪಾಯಿ ವಿಶೇಷ ಯೋಜನೆಯಲ್ಲಿ ಉಳಿದ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳಿದ್ರು। ಶಾಶ್ವತ ಕಾಮಗಾರಿ ಇಲ್ಲಿಂದ ಈಗ 160 ಲಕ್ಷ ಅಂತ ಹೇಳಿದ್ರೆ ಇಲ್ಲಿಂದ ಬಹುಶಃ 130 ಮೀಟರ್ ಬರ್ತದೆ। 130 ಮೀಟರ್ ನಮಗೆ ಸಾಕಾಗುದಿಲ್ಲ, ಪುನಃ ಸಹ ಎಕ್ಸ್ಟೆನ್ಷನ್ ಕೇಳ್ತಾ ಇದ್ದೇನೆ। ಹಾಗೆ ಬಹುಶಃ ನಮಗೆ 160 ಲಕ್ಷ ಆದ್ರೂ ಸಹ ಇನ್ನೊಂದು 90 ಲಕ್ಷ ಶಾರ್ಟ್ ಆಗ್ತದೆ। ಅದಕ್ಕೆ 250 ಕೋಟಿ ಪ್ರಾಜೆಕ್ಟ್ ಅನ್ನ ಮಾಡಬೇಕಂತ ನಾನು ಮುಂದೆ ಮಾಡ್ತೇನೆ। ಈ ಸಂದರ್ಭ ಪಾಲಿಕೆ ಉಪಮೇಯರ್ ವೇದಾವತಿ, ಪಾಲಿಕೆ ಸದಸ್ಯರಾದ ಸುಮಿತ್ರಾ ಕರಿಯಾ, ವರುಣ್ ಚೌಟ, ಶ್ವೇತಾ ಪೂಜಾರಿ, ಮಾಜಿ ಮೇಯರ್ ಗಣೇಶ್ ಹೊಸಬೆಟ್ಟು, ಮಂಡಲ ಬಿಜೆಪಿ ಅಧ್ಯಕ್ಷ ತಿಲಕರಾಜ್ ಕೃಷ್ಣಾಪುರ, ಯುವ ಮೋರ್ಚಾ ಅಧ್ಯಕ್ಷ ಭರತ್ ಕೃಷ್ಣಾಪುರ, ಮೊಗವೀರ ಮಹಾಸಭಾದ ಪದಾಧಿಕಾರಿಗಳು, ಬಿಜೆಪಿ ಮುಖಂಡರು, ಇಲಾಖೆಯ ಇಂಜಿನಿಯರ್ಗಳು ಮತ್ತಿತರರು ಉಪಸ್ಥಿತರಿದ್ದರು।